ವಿಶ್ವಾದ್ಯಂತ ಈಗ ಕನ್ನಡ ಚಿತ್ರಗಳದೇ ಖರ್ಜನೆ. ಅದರಲ್ಲೂ ಭಾರತೀಯ ಸಿನಿಮಾ ರಂಗದಲ್ಲಿ ಸದ್ದು ಮಾಡುತ್ತಿರುವುದು ಕಾಂತಾರ, ಇನ್ನೊಂದು ರಿಷಬ್ ಶೆಟ್ಟಿ. ಕರಾವಳಿಯ ಕೇರಾಡಿ ಅನ್ನೋ ಪುಟ್ಟ ಗ್ರಾಮದಲ್ಲಿ ಜನಿಸಿದ್ದ ರಿಷಬ್ ಶೆಟ್ಟಿ ಇಂದು ಭಾರತೀಯ ಸಿನಿಮಾ ರಂಗವನ್ನೇ ಕನ್ನಡದತ್ತ ಮುಖ ಮಾಡುವಂತೆ ಮಾಡಿದ್ದಾರೆ. ಕಾಂತಾರ ಒಂದು ದಂತಕತೆ ಅನ್ನೋ ಶೀರ್ಷಿಕೆಯಲ್ಲಿ ತೆರೆಕಂಡ ಸಿನಿಮಾ ದಿನದಿಂದ ದಿನಕ್ಕೆ ಸೂಪರ್ ಸಕ್ಸಸ್ ಕಾಣುತ್ತಿದೆ. ಒಂದು ಕಾಲದಲ್ಲಿ ಬದುಕಿನ ಬಂಡಿ ಸಾಗಿಸಲು ಬಿಸ್ಲೇರಿ ಮಾರಾಟ ಮಾಡುತ್ತಿದ್ದ ಹುಡುಗ, ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಹುಡುಗ ಇಂದು ಬೆಸ್ಟ್ ನಟ, ಬೆಸ್ಟ್ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ. ಇನ್ನೇನು ಈ ಚಿತ್ರ ಆಸ್ಕರ್ ಅವಾರ್ಡ್ಗೂ ನಾಮಿನೇಷನ್ ಆಗುವ ಸುದ್ದಿ ಮಾಡುತ್ತಿದೆ. ಇಂತಹ ಸಾಧಕನ ಸಾಧನೆ, ಅದರ ಹಿಂದಿನ ರೋಚಕ ಸ್ಟೋರಿ, ಅವರ ಕಷ್ಟ, ನಷ್ಟ, ಸುಖ, ದುಃಖವನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಉಡುಪಿ ಜಿಲ್ಲೆಯ ಕೇರಾಡಿ ಅನ್ನೋ ಗ್ರಾಮದಲ್ಲಿ ಜುಲೈ 7, 1983ರಲ್ಲಿ ಜನಿಸಿದ ರಿಷಬ್ ಶೆಟ್ಟಿ ಅವರ ಮೂಲ ಹೆಸರು ಪ್ರಶಾಂತ್ ಶೆಟ್ಟಿ. ಆದ್ರೆ ಪ್ರಶಾಂತ್ ಶೆಟ್ಟಿ ಅಂದ್ರೆ ಸದ್ಯಕ್ಕೆ ಯಾರಿಗೂ ಗೊತ್ತೇ ಆಗುವುದಿಲ್ಲ. ರಿಷಬ್ ಶೆಟ್ಟಿ ಹೆಸರಿನ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ರಿಷಬ್ ಕೇರಾಡಿ ಗ್ರಾಮದ ಭಾಸ್ಕರ್ ಶೆಟ್ಟಿ ಮತ್ತು ರತ್ನಾವತಿ ಶೆಟ್ಟಿ ಅವರ ಮಗ. ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ರಿಷಬ್ ಶೆಟ್ಟಿ ಹುಟ್ಟೂರಿನಲ್ಲಿ ಪ್ರಾಥಮಿಕ ಪ್ರೌಢಶಾಲೆಯನ್ನು ಪೂರೈಸಿ ಕಾಲೇಜು ಸೇರುವುದಕ್ಕೆ ಅಕ್ಕನ ಜೊತೆಗೆ ಬೆಂಗಳೂರಿಗೆ ಬರುತ್ತಾರೆ. ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ MBA ಮಾಡುವ ಮೊದಲು ಜಯನಗರದ BHS ಕಾಲೇಜಿನಲ್ಲಿ BCom ಮಾಡುತ್ತಾರೆ. KRಪುರಂನಲ್ಲಿ ಕೆಲಸ ಮಾಡುತ್ತಿದ್ದ ಅಕ್ಕನನ್ನು ಕೆಲಸಕ್ಕೆ ಬಿಟ್ಟು ನಂತರ ಹೆಸರಘಟ್ಟನಲ್ಲಿರುವ ಸಿನಿಮಾ ಇನ್ಸ್ಟಿಟ್ಯೂಟ್ಗೆ ತೆರಳುತ್ತಿದ್ದರು. ಕಾಲೇಜು ಮುಗಿದ ನಂತರ ಅಕ್ಕನನ್ನು ಮನೆಗೆ ಕರೆತರುವ ನಿತ್ಯ ಕೆಲಸ ಅವರದಾಗಿತ್ತು. ಆರಂಭದಲ್ಲಿ ಪ್ರಶಾಂತ್ ಶೆಟ್ಟಿ ಆಗಿದ್ದ ರಿಷಬ್ ಶೆಟ್ಟಿ ಅವರಿಗೆ ಕೆಲವೊಂದು ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿತಾದ್ರೂ ಸಿನಿಮಾಗಳು ಸೆಟ್ಟಿಗೆ ಏರಲೇ ಇರಲಿಲ್ಲ. ಪ್ರಾಜೆಕ್ಟ್ಗಳು ಅಲ್ಲಿಯೇ ನಿಂತು ಹೋಗಿದ್ದವು. ತಮ್ಮ ಕಷ್ಟದ ಸಮಯದಲ್ಲಿ ತಂದೆ ಭಾಸ್ಕರ್ ಶೆಟ್ಟಿ ಅವರು ಮಗನಿಗೆ ಧೈರ್ಯ ತುಂಬುವ ಕೆಲಸ ಕೂಡ ಮಾಡುತ್ತಿದ್ದರು. ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ಅಪಾರ ನಂಬಿಕೆ ಹೊಂದಿದ್ದ ಭಾಸ್ಕರ್ ಶೆಟ್ಟಿ ಸ್ವತಃ ಜ್ಯೋತಿಷಿಗಳಾಗಿದ್ದರು. ಸಿನಿಮಾ ರಂಗದ ಸ್ಟಾರ್ ನಟರಾಗಿರುವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಜನಿಕಾಂತ್ ಅವರಂತೆ ತಮ್ಮ ಮಗ ಕೂಡ ಹೆಸರು ಗಳಿಸಲಿ ಅನ್ನೋ ಕಾರಣಕ್ಕೆ ರಿಷಬ್ ಎಂದು ಅವರು ಮರುನಾಮಕರಣ ಮಾಡುತ್ತಾರೆ. ಅದೇ ನೋಡಿ ಪ್ರಶಾಂತ್ ಶೆಟ್ಟಿಯ ಟರ್ನಿಂಗ್ ಪಾಯಿಂಟ್. ರಿಷಬ್ ಶೆಟ್ಟಿ ಸ್ನಾತಕೋತ್ತರ ಪದವಿ ಶಿಕ್ಷಣವನ್ನು ಮುಗಿಸಿದ್ದರೂ ಕೂಡ ಬಾಲ್ಯದಿಂದಲೇ ಸಿನಿಮಾ ರಂಗದಲ್ಲಿ ಅತಿ ಹುಚ್ಚಿತ್ತು. ಇದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ನಿರಂತರವಾಗಿ ಅವರು ಮಾಡುತ್ತಿದ್ದರು. ಇದೇ ಕಾರಣ ಕ್ಲಾಬ್ ಬಾಯ್ ಆಗಿ ಸಹ ನಿರ್ದೇಶಕರಾಗಿ ಕೆಲಸ ಕೂಡ ಮಾಡುತ್ತಿದ್ದರು. ಬರುತ್ತಿದ್ದ ಸಂಪಾದನೆಗೆ ಜೀವನ ನಿರ್ವಹಣೆ ಮಾಡಲು ಸಾಲುತ್ತಿರಲಿಲ್ಲ. ಬದುಕಿನ ಬಂಡಿಯನ್ನು ಸಾಗಿಸಲು ರಿಷಬ್ ಶೆಟ್ಟಿ ಬಿಸ್ಲೇರಿ ಮಾರಾಟ ಮಾಡುವ ಕಾಯಕವನ್ನ ಆರಂಭಿಸಿದರು. ಕೆಲಸದ ಜೊತೆಗೆ ಸಿನಿಮಾ ಆಫರ್ಗಳಿಗಾಗಿ ಅಲ್ಲಿಂದ ಇಲ್ಲೇ, ಇಲ್ಲಿಂದ ಅಲ್ಲಿ ಓಡಾಡುತ್ತಿದ್ದರು. ತಮ್ಮ ದುಡಿಮೆಯಲ್ಲಿ ಉಳಿಸಿದ ಹಣ, ಮನೆಯವರ ಸಹಕಾರದಿಂದ ಹೋಟೆಲ್ ವ್ಯವಹಾರವನ್ನು ಆರಂಭಿಸಿದ ರಿಷಬ್ ಶೆಟ್ಟಿ ಆ ಉದ್ಯಮದಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸಿ ದುಃಖವನ್ನು ಕೂಡ ಅನುಭವಿಸುತ್ತಾರೆ. ನಂತರದಲ್ಲಿ ಬೇರೊಬ್ಬರ ಹೋಟೆಲ್ನಲ್ಲಿಯೂ ಒಂದಿಷ್ಟು ಸಮಯ ಕೆಲಸ ಮಾಡುತ್ತಾರೆ. ಆದರೂ ಕೂಡ ಸಿನಿಮಾದ ಮೇಲಿರುವ ಆಸಕ್ತಿ ಅವರಿಗೆ ಕಡಿಮೆ ಆಗಿರಲಿಲ್ಲ. ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನುವ ಛಲಕ್ಕೆ, ಹಠಕ್ಕೆ ಬಿದ್ದ ರಿಷಬ್ ತಮ್ಮ ಪ್ರಯತ್ನವನ್ನ ಮುಂದುವರಿಸಿದರು. ದೇವರು ಇದ್ದಾನೆ ಅನ್ನೋದಕ್ಕೆ ಇವರ ಜೀವನವೇ ಸಾಕ್ಷಿಯಾಗಿದೆ. ಪ್ರಯತ್ನಕ್ಕೆ ಒಂದಿಲ್ಲ ಒಂದು ದಿವಸ ಫಲ ಸಿಕ್ಕೇ ಸಿಗುತ್ತದೆ. ಆ ಒಂದು ಗಳಿಗೆ ಬಂದೇ ಬಿಟ್ಟಿತ್ತು. ತುಘಲಕ್ ಸಿನಿಮಾದ ಹೊತ್ತಿನಲ್ಲಿ ರಿಷಬ್ ಶೆಟ್ಟಿಗೆ ರಕ್ಷತ್ ಶೆಟ್ಟಿಯವರ ಪರಿಚಯವಾಗುತ್ತದೆ. ಆ ಪರಿಚಯ ಮುಂದೆ ರಿಷಬ್ ಸಿನಿಮಾ ಬದುಕಿನಲ್ಲಿ ಹೊಸ ತಿರುವನ್ನ ತಂದುಕೊಟ್ಟಿತ್ತು. 2010ರಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ರಿಷಬ್ ಶೆಟ್ಟಿ 2012ರಲ್ಲಿ ತುಘಲಕ್ ಸಿನಿಮಾಕ್ಕೆ ಸಣ್ಣ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. 2013ರಲ್ಲಿ ಅಟ್ಟಹಾಸ ಸಿನಿಮಾದಕ್ಕೆ ಸಹ ನಿರ್ದೇಶಕರ ಜೊತೆಗೆ ನಟನೆಯನ್ನು ಮಾಡುತ್ತಾರೆ. 2013ರಲ್ಲಿ ಲೂಸಿಯಾ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಂತರ ಉಳಿದವರು ಕಂಡಂತೆ ಸಿನಿಮಾದಲ್ಲೂ ಕೂಡ ಪಾತ್ರ ವಹಿಸುತ್ತಾರೆ. 2016ರಲ್ಲಿ ತೆರೆಕಂಡ ರಿಕ್ಕಿ ಸಿನಿಮಾದ ಮೂಲಕ ರಿಷಬ್ ಶೆಟ್ಟಿ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುತ್ತಾರೆ. ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಬಾಚಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಎಲ್ಲಾ ಬಾಕ್ಸ್ ಆಫೀಸ್ನಲ್ಲೂ ಉತ್ತಮ ಕಲೆಕ್ಷನ್ ಪಡೆಯುತ್ತದೆ. ರಿಷಬ್ ಶೆಟ್ಟಿ ಫೆಬ್ರವರಿ 9, 2017ರಂದು ಪ್ರಗತಿ ಶೆಟ್ಟಿ ಅವರನ್ನ ವಿವಾಹವಾಗುತ್ತಾರೆ. ರಿಷಬ್ ಶೆಟ್ಟಿ ದಂಪತಿಗಳಿಗೆ ಈಗ ರಣವೀತ್ ಮತ್ತು ಮಗಳಿದ್ದಾರೆ. ಇವರ ಅರ್ಧಾಂಗಿನಿ ಪ್ರಗತಿ ಶೆಟ್ಟಿ ಈ ಹಿಂದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾದಲ್ಲಿ ವಸ್ತ್ರ ವಿನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದರು. ಅಷ್ಟೇ ಅಲ್ಲದೆ ಕಾಂತಾರ ಸಿನಿಮಾದಲ್ಲಿಯೂ ಪ್ರಗತಿ ಶೆಟ್ಟಿ ಅವರದೇ ವಸ್ತ್ರ ವಿನ್ಯಾಸವಾಗಿದೆ. ಕರಾವಳಿ ಭಾಗದ ಕಲೆ, ಸಂಸ್ಕೃತಿ, ಆಚಾರ, ವಿಚಾರ, ದೈವಾರಾಧನೆ ಬಗ್ಗೆ ಅಪಾರ ನಂಬಿಕೆ ಹೊಂದಿಕೊಂಡಿರುವ ರಿಷಬ್ ಶೆಟ್ಟಿ ಮತ್ತು ಪ್ರಗತಿ ಶೆಟ್ಟಿ ಕಾಂತಾರ
ಕಾಂತಾರ ಸಿನಿಮಾಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ರಿಷಬ್ ಶೆಟ್ಟಿ ಅವರ ಸಾಧನೆಗೆ ಪ್ರಗತಿ ಶೆಟ್ಟಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಯಾವ ತರ ಒಬ್ಬ ಮನುಷ್ಯನ ಕನಸಿಗೆ ಒಂದಿಲ್ಲ ಒಂದು ದಿವಸ ಆ ದೇವರು ಅವರ ಕನಸುಗಳನ್ನ ನನಸು ಮಾಡುತ್ತಾನೆ ಅನ್ನುವುದಕ್ಕೆ ರಿಷಬ್ ಶೆಟ್ಟಿ ಹಾಗೂ ಪ್ರಗತಿ ಶೆಟ್ಟಿಯೇ ಸಾಕ್ಷಿಯಾಗಿದ್ದಾರೆ. ಸ್ನೇಹಿತರೆ, ಫೋಕಸ್ ತಂಡದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ರಿಷಬ್ ಶೆಟ್ಟಿ ಹಾಗೂ ಪ್ರಗತಿ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಅಭಿನಂದನೆಗಳು, ಧನ್ಯವಾದಗಳು ಹಾಗೂ ಅವರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂತಹದೇ ರೋಚಕ ವಿಷಯಗಳಿಗಾಗಿ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ ಅನ್ನ ನೋಡ್ತಾ ಇರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಬೆಟರ್ ಟೇಕ್ ಕೇರ್.